ಪ್ರಪಂಚದಲ್ಲಿ ಅತಿ ಹೆಚ್ಚು ದ್ರಾಕ್ಷಿ ರಫ್ತು ಮಾಡುವ ದೇಶವಾಗಿದೆ ಚಿಲಿ. ಯುರೋಪ್ ದೇಶಗಳು ಅತಿ ಹೆಚ್ಚು ದ್ರಾಕ್ಷಿ ಆಮದು ಮಾಡಿಕೊಳ್ಳುತ್ತದೆ. ಚಿಲಿ ಮತ್ತು ತೆಂಕಣ ಆಫ್ರಿಕಾಗಳು ದಕ್ಷಿಣ ಧ್ರುವಕ್ಕೆ ಸಮೀಪ ಇರುವುದರಿಂದ ಉತ್ತರ ಗೋಲಾರ್ಧದಲ್ಲಿ ದ್ರಾಕ್ಷಿ ಕಾಲ ಅಲ್ಲದ ವೇಳೆ ದ್ರಾಕ್ಷಿ ಬೆಳೆ ತೆಗೆಯುತ್ತವೆ. ರೆಡ್ ಗ್ಲೋಬ್, ಥಾಮ್ಸನ್ ಸೀಡ್ಲೆಸ್, ಕ್ರಿಮ್ಸನ್ ಸೀಡ್ಲೆಸ್ ರಫ್ತು ಆಗುವ ಮುಖ್ಯ ದ್ರಾಕ್ಷಿಗಳು. ಇವು ಹೆಚ್ಚು ರಸಭರಿತ ಸಿಹಿ ಇದೆ. ಚಿಲಿಯಿಂದ ಯುಎಸ್ಎ, ಯುರೋಪ್, ಚೀನಾಕ್ಕೆ, ಯುಎಸ್ಎಯಿಂದ ಮಧ್ಯ ಅಮೆರಿಕ ದೇಶಗಳಿಗೆ, ಭಾರತದಿಂದ ಪಶ್ಚಿಮ ಏಷ್ಯಾಕ್ಕೆ ದ್ರಾಕ್ಷಿ ರಫ್ತು ಆಗುತ್ತದೆ. ಯುರೋಪ್ ಎಲ್ಲ ಕಡೆಯಿಂದಲೂ ದ್ರಾಕ್ಷಿ ಆಮದು ಮಾಡಿಕೊಳ್ಳುತ್ತದೆ. ದ್ರಾಕ್ಷಿ ರಫ್ತಿನ 5 ಪ್ರಮುಖ ದೇಶಗಳು ಮುಂದಿನಂತಿದೆ. ಚಿಲಿ 8.4 ಲಕ್ಷ ಟನ್, ಇಟಲಿ 6.2 ಲಕ್ಷ ಟನ್, ಯುಎಸ್ಎ 5.5 ಲಕ್ಷ ಟನ್, ತೆಂಕಣ ಆಫ್ರಿಕಾ 3.3 ಲಕ್ಷ ಟನ್, ಭಾರತ 2.9 ಲಕ್ಷ ಟನ್. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಸ್ಯಾಂಟಿಯಾಗೋ. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream.